ಕೇಂದ್ರ ವಸತಿ ಬೊಕ್ಕ ವ್ಯವಹಾರ ಮಂತ್ರಾಲಯ, ಭಾರತ ಸರ್ಕಾರ, ನವದೆಹಲಿ ಆಯುಕ್ತಾಲಯ, ಉದ್ಯಮಶೀಲತೆ ಬೊಕ್ಕ ಜೀವನೋಪಾಯ, ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಬೊಕ್ಕ ಸೋಮೇಶ್ವರ ಪುರಸಭೆತ ವತಿರ್ದು ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ, ಪ್ರಧಾನಮಂತ್ರಿ ಬೀದಿ ವ್ಯಾಪಾರಸ್ಥರ್ನ ಆತ್ಮನಿರ್ಭರ್ ನಿಧಿ ಯೋಜನೆದಲ್ಲಿಟ್ಟು ಸಂಕಲ್ಪದಿಂದ ಸಿದ್ಧಿ ನಾನು ಕೂಡ ಡಿಜಿಟಲ್ 2.0 ಬೊಕ್ಕ ಸ್ವಾನಿಧಿರ್ದು ಸಮೃದ್ಧಿ ವಿಶೇಷ ಮೇಳ ಸೋಮೇಶ್ವರ ಪುರಸಭಾ ಸಭಾಂಗಣ ಶುಕ್ರವಾರ ನಡೆದನು. ಸೋಮೇಶ್ವರ ಪುರಸಭಾ ಮುಖ್ಯಾಧಿಕಾರಿ ಶ್ರೀಮತಿ ವಾಣಿ ವಿ ಆಳ್ವ ತುಡರ್ ಬೆಳಗಾದು ಚಾಲನೆ ಕೊಡ್ದು ಸೋಮೇಶ್ವರ ಪುರಸಭಾ ವ್ಯಾಪ್ತಿಡು ಸಾಧ್ಯಭರಿತ ವ್ಯಾಪಾರಲಿನ ಸಾಲಗಾದು 249 ಅರ್ಜಿಲು ಬೈದನು ಐಟ್ 143 ಅರ್ಜಿದಾರರಿಗೂ ಸಮಾಜದ ಮುಖ್ಯವಾಹಿನಿಡು ಆರ್ಥಿಕವಾದ ಒಂದು ದುಂಬು ಬರೆಯರೆ ಪ್ರಧಾನಮಂತ್ರಿ ಸ್ವಾನಿಧಿ ಯೋಜನೆಡು ತಲಾ 10,000 ಸಾಲ ಸೌಲಭ್ಯ ತಿಕ್ಕದಿತ್ತಂಡು. ಸಾಲನ್ನು ಸರಿಯಾದ ಕಟ್ಟಿನ 75 ಫಲಾನುಭವಿಗಳಿಗೂ ಈ ಸರ್ತಿ 20,000 ತಲಕ ಬೈದಂಡು. ಸಾಲ ಮರುಪಾವತಿ ನಮ್ಮ ಗುರಿಯಾವಡು ಬ್ಯಾಂಕುದಕ್ಲು ನಮಕ್ ದಿಂಜ ಸಹಕಾರ ಕೊಡ್ತೀರು. ಪ್ರಧಾನಮಂತ್ರಿ ಸ್ವಾನಿಧಿ ಯೋಜನೆಡು ದಕ್ಷಿಣ ಕನ್ನಡ ಜಿಲ್ಲೆದ ಹೆಚ್ಚಿನ ಬ್ಯಾಂಕುಲು ಸಾಲ ಮಂಜೂರು ಮಲ್ತಿನೇರ್ದು ಈ ಯೋಜನೆದ ಪ್ರಗತಿಡು ಕರ್ನಾಟಕಡೆ ದಕ್ಷಿಣ ಕನ್ನಡ ಜಿಲ್ಲೆ ಸುರುತ ಸ್ಥಾನಡುಂಡು. ಇದಕ್ಕೆ ಸಹಕಾರ ಮಲ್ತಿನ ಮಾತಾ ಬ್ಯಾಂಕ್ಲೆಗ್ ಅಭಿನಂದನೆಗಳು. ಜನಸಾಮಾನ್ಯರು ದುಂಬುದ ಸ್ಥಿತಿಗೆ ಬತ್ತುಂಡಲ ಕೊರೋನಾ ಮಾರ್ಗಸೂಚಿ ಪಾಲಿಸಾದು ಕೊರೋನಾ ಲಸಿಕೆ ಕಡ್ಡಾಯ ಮಲ್ತದು ಸಾದಿ ವ್ಯಾಪಾರಿಗಳಿಗೂ ಸೋಮೇಶ್ವರ ಪುರಸಭಾ ವ್ಯಾಪ್ತಿಡು ವ್ಯಾಪಾರ ಮಲ್ಬೆರೆ ಪಂಡೇರು. ಯಾಕೆಂತ ಹೇಳಿದರೆ ಕಳೆದ ವರ್ಷ ಸ್ವನಿಧಿಯಿಂದ ಸಮೃದ್ಧಿ ಯೋಜನೆಗೆ ನಾವು ಕಾಲಿಟ್ಟಾಗ ನಮಗೆ ಟಾರ್ಗೆಟ್ ಇತ್ತು 240 ಬೀದಿ ಬದಿ ವ್ಯಾಪಾರಿಗಳನ್ನು ಗುರುತಿಸ್ಕೊಳ್ಬೇಕು ಅಂತ. ಆ ಟೈಮಲ್ಲಿ ಬಹುಶಃ ನಮ್ಮ ಸಿಬ್ಬಂದಿಗಳು ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಬಂದಿದ್ದಾರೆ. ಬಂದು ಲಾಸ್ಟಿಗೆ 240 ಮಾಡುವಲ್ಲಿ 249 ಬೆನಿಫಿಷಿಯರಿಗಳನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಅದರಲ್ಲಿ 141 ಮಂದಿಗೆ ಈಗಾಗಲೇ ಸಾಲ ಸೌಲಭ್ಯ ಕೂಡ ಸಿಕ್ಕಿದೆ. ಇವತ್ತು ಇಲ್ಲಿ ಸೇರಿದವರು ಐರಿನ್ ಮಾತನಾಡುವಾಗ ನನಗಂತೂ ಖುಷಿ ಆಯಿತು. ಯಾಕೆಂತ ಹೇಳಿದರೆ ನಾವೆಲ್ಲ ಕಟ್ತಾ ಇದ್ದೇವೆ ಅಂತ. ನಿಮ್ಮ ಪ್ರಾಮಾಣಿಕತೆಗೆ ಖಂಡಿತವಾಗಿಯೂ ಸೋಮೇಶ್ವರ ಪುರಸಭೆ ನಿಮ್ಮನ್ನು ಅಭಿನಂದಿಸ್ತದೆ. ಹಾಗೆಯೇ ನಮಗೆ ಈ ನಿಟ್ಟಿನಲ್ಲಿ ಈ ಒಂದು ಯೋಜನೆ ಯಶಸ್ವಿಯಾಗಿದೆ ಅಂತ ಹೇಳಿದರೆ ಅದಕ್ಕೆ ನಮ್ಮ ಬ್ಯಾಂಕರ್ಸ್ಗಳು ನಮಗೆ ಮುಖ್ಯ ಕಾರಣರಾಗ್ತಾರೆ. ನೀವು ಅವರ ಬಾಗಿಲಿಗೆ ಹೋದಾಗ, ಅವರ ಬ್ಯಾಂಕಿಗೆ ಹೋದಾಗ ನಿಮ್ಮನ್ನು ಕಷ್ಟಪಡದೆ ಲೋನ್ ಕೊಟ್ಟಿದ್ದಾರೆ. ಆದರೆ ಆ ಲೋನನ್ನು ಮರುಪಾವತಿಸುವುದು ಕೂಡ ನಮ್ಮದು ಅಷ್ಟೇ ದೊಡ್ಡ ಕರ್ತವ್ಯ. ನೀವಿಲ್ಲಿ ಸೇರಿದವರು ಬಂದವರು ಮಾಡಿರ್ಬೋದು, ಆದರೆ 141 ಜನರಲ್ಲಿ 71 ಜನರನ್ನು ಮುಂದಿನ 20,000ಕ್ಕೆ ಗುರಿಯನ್ನು ನಿಗದಿಪಡಿಸಿದೆ ಅಂತ ಆದರೆ ಉಳಿದ ಜನರು ಅಷ್ಟು ಪರಿಪೂರ್ಣವಾಗಿ ಪ್ರಾಮಾಣಿಕತೆಯಿಂದ ಕಟ್ತಾ ಇದ್ದಾರಾ ಇಲ್ವಾ ಅಂತ ಹೇಳುವ ಬಗ್ಗೆ ಒಂದು ನಮ್ಮಲ್ಲೇ ನಾವು ಆಲೋಚನೆಯನ್ನು ಮಾಡಿಕೊಳ್ಬೇಕು. ಇವತ್ತು ಸಂಕಲ್ಪದಿಂದ ಸಿದ್ಧಿ ಏನು ಅಂತ ಹೇಳಿದರೆ ಇವತ್ತು 20,000ದವರೆಗೆ ನಮಗೆ ಲೋನ್ ಸಿಗ್ತದೆ. ಮುಂದಿನ ದಿನಗಳಲ್ಲಿ ನಾವು ಅದನ್ನು ಪ್ರಾಮಾಣಿಕವಾಗಿ ಕಟ್ಟುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ನಮ್ಮ ಅಭಿವೃದ್ಧಿಯನ್ನು ನಾವೇ ಸಾಧಿಸ್ತೇವೆ ಅಂತ ಹೇಳುವಂಥ ಸಂಕಲ್ಪ ಅಂದರೆ ದೃಢ ನಿರ್ಧಾರವನ್ನು ನಾವು ಮಾಡಿಕೊಳ್ಳುವಂಥದ್ದು. ಆ ನಿರ್ಧಾರದಿಂದ ನಮ್ಮ ಅಭಿವೃದ್ಧಿಯನ್ನು ನಾವುಗಳು ಹೊಂದಿಕೊಳ್ಳುವಂಥದ್ದು ಈ ಯೋಜನೆಯ ಮುಖ್ಯ ಉದ್ದೇಶ. ಇಲ್ಲಿ ನೆರೆದಿರುವ ಎಲ್ಲರಿಗೆ ಸಹ ಈ ಯೋಜನೆಯ ಪ್ರಯೋಜನ ಸಿಗಲಿ. ಹಾಗೆಯೇ ನಮ್ಮ 71 ಮಂದಿ ಏನು ಆಯ್ಕೆ ಆಗಿದ್ದಾರೆ ಅವರಿಗೆಲ್ಲರಿಗೂ ಇದನ್ನು ಮಾಹಿತಿಯನ್ನು ನಾವು ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ನಿಮಗೋಸ್ಕರ ಅಂದರೆ ಬೀದಿ ಬದಿ ವ್ಯಾಪಾರಿಗಳಿಗೋಸ್ಕರ ಒಂದು ವರದಾನದ ರೂಪದಲ್ಲಿ ಬಂದಂಥ ಯೋಜನೆ ಇದು. ಡೇನಲ್ಮ ದಕ್ಷಿಣ ಕನ್ನಡ ಜಿಲ್ಲಾ ಅಭಿಯಾನದ ವ್ಯವಸ್ಥಾಪಕರು ಶ್ರೀಮತಿ ಐರಿನ್ ರೆಬೆಲ್ಲೋ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಕೊರಿಯರು. ಆತ್ಮನಿರ್ಭರ್ ನಿಧಿ ನಮಗೆ 10,000 ಸಾಲ, ತುರ್ತು ಸಾಲ, ಅದು ಕೂಡ ಸ್ವಲ್ಪ ಅವಧಿಗೆ 1 ವರ್ಷಕ್ಕೆ ತುರ್ತು ಸಾಲವನ್ನು ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಘೋಷಣೆ ಮಾಡಿದ್ದು ಕೇಂದ್ರ ಸರ್ಕಾರ. ಬ್ಯಾಂಕ್ಗಳ ಮೂಲಕ ಈ ಸಾಲವನ್ನು ಕೊಡುವಂತಹ ಒಂದು ಯೋಜನೆ. ಇದರಲ್ಲಿ ನಮಗೆಲ್ಲರಿಗೂ ಸಾಲ ಸಿಕ್ಕಿದೆ ಎಲ್ಲರಿಗೆ. ಹೌದು, ಎಲ್ಲರೂ ಮರುಪಾವತಿಯನ್ನು ಮಾಡ್ತಾ ಇದ್ದೀರಾ ಎಲ್ಲರೂ? ಒಳ್ಳೆಯದು. ಯಾಕಂದರೆ ಸ್ವನಿಧಿಯಿಂದ ಸಮೃದ್ಧಿ ಅಂದರೆ ಏನು? ಇದು ಮೊದಲ ಹೆಜ್ಜೆಗಳು. ಸ್ವನಿಧಿ ಅದು 10,000, ಸ್ವಲ್ಪ 10,000 ಮಾತ್ರ, ದೊಡ್ಡ ಏನು ಲಕ್ಷಗಟ್ಟಲೆ ಕೊಡುವುದಲ್ಲ. 10,000 ಸಾಲದಿಂದ ಶುರುವಾತು, ಪ್ರಾರಂಭ. ಆಯಿತಾ? ನಾವು ಆಗಲೇ ನಾನು ಹೇಳಿದ್ದೆ ನಿಮಗೆ, 10,000 ಅಂತ ಬಿಟ್ಟವರಿದ್ದಾರೆ, ಅವರಿಗೆ ಇವತ್ತು ಇನ್ನು ಮುಂದಕ್ಕೆ ಎಂಥದ್ದು ಸಿಗುವಂಥ ವಿಚಾರ ಇಲ್ಲ. ಆದರೆ ಯಾರು 10,000 ಸಣ್ಣ ಅಮೌಂಟ್ ಆದರೂ ತಗೊಂಡು ಅದನ್ನು ಕರಾರುವಕ್ಕಾಗಿ ಯಾರು ಕಟ್ತಾ ಇದ್ದಾರೆ, ಮರುಪಾವತಿ ಮಾಡ್ತಾ ಇದ್ದಾರೆ,
ಅವರಿಗೆ 2-3 ಉಪಯೋಗಗಳು ಆಗ್ತವೆ. ಒಂದು, ಅವರು ಸರಿಯಾಗಿ ಮರುಪಾವತಿ ಮಾಡಿದರೆ ಅವರಿಗೆ ಕ್ಯಾಶ್ ಬ್ಯಾಕ್ ಸಿಗುವಂತಹ ಬಡ್ಡಿ ಸಬ್ಸಿಡಿ, ನಾನು ಕಳೆದ ಸಲ ಹೇಳಿದ್ದೇನೆ ಗೊತ್ತಿರ್ಬೋದು, ಬಡ್ಡಿ ಸಬ್ಸಿಡಿ ಅಥವಾ ಬಡ್ಡಿ ಸಹಾಯಧನ ಅಂತ ನಾವು ಹೇಳ್ತೇವೆ. ಆ ಬಡ್ಡಿ ಸಹಾಯಧನ ನಮಗೆ ಯಾವಾಗ ಸಿಗ್ತದೆ? ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ನನಗೆ ಸಿಕ್ಕಿಲ್ಲ ಅಂತ. ಬಡ್ಡಿ ಸಹಾಯಧನ ಯಾವಾಗ ಸಿಗುವುದು? ಹಾಂ, ವೆರಿ ಗುಡ್, ಕರೆಕ್ಟ್. ನಾವು ಎಲ್ಲ ಕಂತುಗಳನ್ನು ಸರಿಯಾಗಿ ಕಟ್ಟಿ ಆದ ನಂತರ ಕೊನೆಗೆ ನಾವು ಕಟ್ಟುವುದು ಮುಗಿದ ಮೇಲೆ ನೀವು ಕರೆಕ್ಟಾಗಿ ಕಟ್ಟಿದ್ದೀರಿ, ಅದಕ್ಕೆ ನಿಮಗೆ ಬಡ್ಡಿ ಸಹಾಯಧನ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹಾಕುವಂಥದ್ದು. ಕುಡ್ಲ ಆರ್ಥಿಕ ಸಾಕ್ಷರತಾ ಸಂಪನ್ಮೂಲ ಕೇಂದ್ರದ ಸಮಾಲೋಚಕರು ಲತೇಶ್ ಡಿಜಿಟಲ್ ವ್ಯವಹಾರ ಬೊಕ್ಕ ಬ್ಯಾಂಕಿಂಗ್ ಸೌಲಭ್ಯದ ಬಗ್ಗೆ ಮಾಹಿತಿ ಕೊರಿಯರು. ಅದರ ಜೊತೆಗೆ ಆಗಲೇ ಡಿಜಿಟಲ್ ವ್ಯವಹಾರದ ಲಾಭ ಈಗ ನಮಗೆ ಕ್ಯಾಶ್ ಬ್ಯಾಕ್ ಬಂತೋ ಇಲ್ವೋ ಅದು ಸೆಕೆಂಡ್ರಿ. ಈಗ ಅದರ ಹೊರತಾಗಿ ಡಿಜಿಟಲ್ ಮಾಡಿದ್ರಿಂದಾಗಿ ಏನು ಲಾಭ ಆಯಿತು ಅಂತೇಳಿ ಇಲ್ಲಿ ಈಗ ಮಾತಾಡೋ ಗೊತ್ತಾಯ್ತು. ಏನಂತ ಹೇಳಿದರೆ, ಆ ಡಿಜಿಟಲ್ ರೂಪದಲ್ಲಿ ಏನು ನಮಗೆ ಪಾವತಿ ಮಾಡಿದ್ದಾರೆ ಅದು ನೇರವಾಗಿ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಾಯಿತ್ತು. ಜೊತೆಗೆ ಏನು ಅಂತ ಹೇಳಿದರೆ, ಅದು ಸಾಲದ ಕಂತಿಗೆ ಕೂಡ ಕಡಿತ ಆಗಲಿಕ್ಕೆ ನಾವು ಬ್ಯಾಂಕಿಗೆ ಜಮಾ ಮಾಡದಿದ್ದರೂ ಕೂಡ ಏನು ಕಸ್ಟಮರ್ಸ್ ಅಥವಾ ಏನು ಗ್ರಾಹಕರು ಪಾವತಿ ಮಾಡಿದ್ದಾರೆ ಅದರ ಮೂಲಕ ಈಸಿಯಾಗಿ ನಮಗೆ ಏನು ಅಂತ ಹೇಳಿದರೆ ಸಾಲದ ಮರುಪಾವತಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಇದು ನಮ್ಮದು ಡಿಜಿಟಲ್ ವ್ಯವಹಾರದ ಅಡ್ವಾಂಟೇಜ್ ಅಥವಾ ನಮಗೆ ಏನು ಲಾಭ ಅಂತೇಳಿ ಇದರಿಂದ ಗೊತ್ತಾಗ್ತಿದೆ ಅಲ್ವಾ. ಈಗಲೇ ಸರ್ ಮಾತಾಡುವಾಗ ಹೇಳ್ತಿದ್ರು, ಆಗ ಅದರ ಲಾಭವನ್ನು ಕೂಡ ನೀವು ಪಡ್ಕೊಳ್ಬೋದು. ಇದರ ಜೊತೆಗೆ ನೀವೇನು ಅಂತ ಹೇಳಿದರೆ, ನಿಮ್ಮಲ್ಲಿ ಖಾತೆ ಇದೆ, ಖಾತೆಯನ್ನು ಸರಿಯಾಗಿ ನಿರ್ವಹಣೆ ಮಾಡ್ತೀರಿ. ಸಾಲದ ಖಾತೆ ಆಗಿರ್ಬೋದು, ಉಳಿತಾಯದ ಖಾತೆ ಆಗಿರ್ಬೋದು, ಇದರಿಂದ ಹೆಚ್ಚು ಲಾಭವನ್ನು ನೀವು ಗಳಿಕೆ ಮಾಡ್ಬೋದು. ಅದರ ಜೊತೆಗೆ ಈಗ ಜೂನ್ ತಿಂಗಳಲ್ಲಿ ನಾವು ವಿಮಾ ಸಪ್ತಾಹ ಅಂತ ಮಾಡ್ತಾ ಇದ್ವಿ, ಪ್ರತಿ ಬ್ಯಾಂಕಿನಲ್ಲಿ ಕೂಡ ಗೊತ್ತಿರ್ಬೋದು. ವಿಮಾ ಸಪ್ತಾಹ ಅಂತೇಳಿ ಗೊತ್ತಿದೆಯಾ? 12 ರೂಪಾಯಿ ಇನ್ಶೂರೆನ್ಸ್ ಕಡಿತ ಆಗಿದೆಯಾ ಅಮೌಂಟ್? ಖಾತೆ ಪುಸ್ತಕ ನೋಡಿದ್ದೀರಲ್ವ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತೇಳಿ. ಇದು ಎಲ್ಲ ಜನಸಾಮಾನ್ಯರನ್ನು ಗಮನದಲ್ಲಿಟ್ಕೊಂಡು ಸರ್ಕಾರ ಕೊಡ್ತಿರುವಂಥ ವಿಮಾ ಯೋಜನೆ. ಇದರಲ್ಲಿ ಏನು ಅಂತ ಹೇಳಿದರೆ, ಆಕಸ್ಮಿಕ ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ರೆ ಮೃತರ ಮನೆಯವರಿಗೆ ಅಥವಾ ನಾಮಿನಿ ಅಂತ ಕೊಟ್ಟಿರ್ತೇವೆ, ನಾಮನಿರ್ದೇಶನ ಮಾಡಿರ್ತೇವೆ ಅಲ್ವಾ, ಅವರಿಗೆ 2 ಲಕ್ಷ ರೂಪಾಯಿ ವಿಮಾ ಮೊತ್ತ ಸಿಗುವಂಥದ್ದು. ಕನಿಷ್ಠ ದರದಲ್ಲಿ ತಿಂಗಳಿಗೆ ನೀವು 1 ರೂಪಾಯಿ ಖರ್ಚು ಮಾಡುವಂಥದ್ದು. ಬ್ಯಾಂಕ್ ಆಫ್ ಬರೋಡಾ ತಲಪಾಡಿ ಶಾಖೆದ ಮ್ಯಾನೇಜರ್ ಸಂದೇಶ್ ಶೆಟ್ಟಿ, ಸೋಮೇಶ್ವರ ಪುರಸಭಾ ದ್ವಿತೀಯ ದರ್ಜೆದ ಸಹಾಯಕರು ಶ್ರೀನಾಥ್ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸೋಮೇಶ್ವರ ಪುರಸಭೆ ಸಮುದಾಯ ಸಂಘಟಕರು ಶ್ರೀ ರೋಹಿನಾಥ್ ಎತ್ಕೊಂದು ಸಭೆ ಸ್ಥಾರಿಕೆ ಮಾಡ್ತಾರೆ. ಸೋಮೇಶ್ವರ ಪುರಸಭಾ ದ್ವಿತೀಯ ದರ್ಜೆದ ಸಹಾಯಕರು ಶ್ರೀಮತಿ ರೂಪಾ ಸೊಲ್ಮೆಸಂದಾಯರು.